ಚಿತ್ರದುರ್ಗದ ಐತಿಹಾಸಿಕ ವಾಣಿ ವಿಲಾಸ ಸಾಗರ ಕೋಡಿ ಹರಿದಿದ್ದು ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಗರದ ಪ್ರಮುಖ ಬಡಾವಣೆಗಳಿಗೆ ನೀರು ನುಗ್ಗಿದೆ. ನಗರದ ಸಿಎಂ ಬಡಾವಣೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ಇಲ್ಲಿನ ಜನರು ತೀವ್ರವಾಗಿ ಸಂಕಷ್ಟಕ್ಕೊಳಗಾಗಿದ್ದಾರೆ. ರಾಜ್ಯ ಕಾಲುವೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ಮಿಸದೇ ಇರುವುದರಿಂದ ಈ ರೀತಿಯ ಸಮಸ್ಯೆಯಾಗಿದೆ ಎಂದು ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಲುವೆ ಬಗ್ಗೆ ಜಿಲ್ಲಾಡಳಿತ ಹೆಚ್ಚು ಗಮನ ಹರಿಸಬೇಕಿದೆ. ರಾಜ್ಯ ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ ಎಂದು ಸಿಎಂ ಬಡಾವಣೆ ನಿವಾಸಿಗಳು ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಬಡಾವಣೆಯ ಅಂಗನವಾಡಿ ಕೇಂದ್ರ ಕೂಡ ನೀರಿನಲ್ಲಿ ಮುಳುಗಡೆಯಾಗಿದ್ದು ಇದರಿಂದಾಗಿ ಮಕ್ಕಳು ಅಂಗನವಾಡಿಗೆ ತೆರಳಲು ಸಾಧ್ಯವಾಗದೆ ಸಂಕಷ್ಟದಲ್ಲಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಬೀದಿ ದೀಪಗಳು ಕೂಡ ಇಲ್ಲ. ರಸ್ತೆಯಲ್ಲಿಯೇ ನೀರು ಹರಿಯುತ್ತಿದ್ದು ವಿದ್ಯುತ್ ದೀಪ ಇಲ್ಲದ ಕಾರಣ ಇಲ್ಲಿ ಅವಘಡಗಳಿಗೆ ಆಹ್ವಾನ ನೀಡಿದಂತಾಗಿದೆ. ಜಿಲ್ಲಾಡಳಿತ ಈ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಂಡು ಮುಂದಾಗುವ ಅನಾಹುತ ತಪ್ಪಿಸಬೇಕಿದೆ ಎಂದು ಇಲ್ಲಿನ ನಿವಾಸಿಗಳು ಮನವಿ ಮಾಡಿದ್ದಾರೆ. ಹಿರಿಯೂರು ನಗರದ ಪ್ರಮುಖ ತಗ್ಗು ಪ್ರದೇಶಗಳಾದ ಗೋಪಾಲಪುರ, ಕೆಎಂ ಕೊಟ್ಟಿಗೆ, ನಂಜಯ್ಯನ ಕೊಟ್ಟಿಗೆ ಸೇರಿದಂತೆ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ಮನೆಯ ಒಳಗೆ ನುಗ್ಗಿದ ಪರಿಣಾಮ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಹಿರಿಯೂರು ನಗರದ ಸಾಗರ್ ರೆಡ್ಡಿ ಹೋಟೆಲ್ ಬಳಿ ಇರುವ ಸೇತುವೆ ಬಳಿ ಈಶ್ವರನ ದೇವಾಲಯವಿದ್ದು ಆ ದೇವಸ್ಥಾನವು ನೀರಿನಲ್ಲಿ ಮುಳುಗಡೆಯಾಗಿದೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಗರದ ಬಿಜೆಪಿ ಕಾರ್ಯಕರ್ತರಾದ ಮೋಹಿ ಜ್ಯುವೆಲ್ಲರ್ಸ್ ಮಾಲೀಕರಾದ ಕೌಶಿಕ್ ನಾಯ್ಡು ಹಾಗೂ ಅವರ ಸ್ನೇಹಿತರು, ಪಕ್ಷದ ಕಾರ್ಯಕರ್ತರು ಸೇರಿ ನಗರದ ತಗ್ಗು ಪ್ರದೇಶಗಳಲ್ಲಿ ವಾಸವಿದ್ದಂತಹ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಮಾನವೀಯತೆ ಮೆರೆದಿದ್ದಾರೆ. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಇದು ಬಹಳ ಒಂದು ತಗ್ಗು ಪ್ರದೇಶ. ಇಲ್ಲಿ ಯಾವಾಗ ನೆನಪಾಗುತ್ತೆ ಅಂತ ಹೇಳಿದ್ರೆ ಮಳೆ ಬಂದಾಗ ನೀರು ಹರಿತಲ್ಲ, ಅವಾಗ ಜನ ಎಲ್ಲ ಬಂದು ಕುತೂಹಲವಾಗಿ ನಿಂತ್ಕೊಂಡು ನೋಡ್ತಾರೆ ಇಲ್ಲಿ ಏನಾಗಿದೆ ಅಂತ. ದಯಮಾಡಿ ಈ ಕ್ಷೇತ್ರದ ಶಾಸಕರು ಈ ಕಡೆ ಸ್ವಲ್ಪ ದಯಮಾಡಿ ಗಮನ ಹಚ್ಚಿ ಈ ತಗ್ಗು ಪ್ರದೇಶದ ಜನಗಳಿಗೆ ಒಂದು ಸೂಕ್ತವಾದಂತಹ ರಕ್ಷಣೆ ಮಾಡಲಿ ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ತೀನಿ. ಯಾಕಂದರೆ ಭಾಳ ಹಾನಿಯಾಗುತ್ತೆ. ರಾತ್ರಿ 12:00ವರೆಗೆ ಸ್ಟಾರ್ಟ್ ಆಗಿರೋ ಮಳೆ, ಯಾರ್ಯಾರು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಮಕ್ಕಳು ಮರಿ, ಕಾರುಗಳು, ವಾಹನಗಳು ಎಲ್ಲ ಮುಳುಗಡೆ ಆಗ್ತಾ ಇದ್ದಾವೆ. ಮಾನ್ಯ ಶಾಸಕರು ದಯಮಾಡಿ ಈ ತಗ್ಗು ಪ್ರದೇಶಕ್ಕೆ ಬಂದು ಏನಾರ ಒಂದು ವ್ಯವಸ್ಥೆ ಮಾಡಿ ಇಲ್ಲಿ ಒಂದು ಸೂಕ್ತ ವ್ಯವಸ್ಥೆ ಮಾಡಿರಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಅವರಿಗೆ ಈಗ ಸದ್ಯದ ಒಂದು ತಿಂಗಳು ಮಟ್ಟಿಗಾದ್ರೂ ಬೇರೆ ಕಡೆ ಎಲ್ಲಾದರೂ ಅವ್ರಿಗೊಂದು ಛತ್ರನೋ ಅಥವಾ ಒಂದು ಬೇರೆ ಯಾವುದಾದ್ರೂ ವ್ಯವಸ್ಥೆನ ಪುನರ್ವಸತಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಅವರಿಗೆ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಗಂಜಿ ಕೇಂದ್ರ ಓಪನ್ ಮಾಡಬೇಕು. ಇಷ್ಟು ಮಾಡಿದರೆ ಆ ಜನಗಳಿಗೆ ಈಗ ಸದ್ಯಕ್ಕೆ ಪರಿಹಾರವಾಗುತ್ತೆ. ಅವರಿಗೆ ಪರಿಹಾರ ಕೂಡ ಒಂದು ಮನೆಗೆ ಇಷ್ಟು ಅಂತ ಪರಿಹಾರ ಕೂಡ ಕೊಡಬೇಕು. ಅದ್ರ ಜೊತೆಗೆ ಈಗಲೇ ಕೂಡಲೇ ಅವರು ತ್ವರಿತವಾಗಿ ಈ ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು ಏನು ರಾಜಕಾಲುವೆ ಇದೆಯೋ ಅದನ್ನ ಪ್ರತಿ ಫೈಲನ್ನು ಓಪನ್ ಮಾಡಿಸಿ ಯಾರು ತಪ್ಪಿತಸ್ಥಿದ್ದಾರೆ ಅವರಿಗೆ ಕಾನೂನು ಶಿಕ್ಷೆ ಕ್ರಮ ಜರುಗಿಸಿ ಈ ರಾಜಕಾಲುವೆ ದೊಡ್ಡ ಮಟ್ಟದಲ್ಲಿ ಮಾಡಿಕೊಟ್ರೆ ಇವರು ಈ ಜನ ನೆಮ್ಮದಿಯಾಗಿರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಗರಾದ್ಯಂತ ಬರೀ ಸಿಎಂ ಲೇಔಟ್ ಒಂದೇ ಅಲ್ಲ, ಗೋಪಾಲ್ಪುರ ಆಗಿರ್ಬೋದು, ಆಜಾದ್ ನಗರ ಆಗಿರ್ಬೋದು, ಈ ಕೊಳಚೆ ಪ್ರದೇಶ ಆಗಿರ್ಬೋದು, ಸತ್ಯ ಮೈದಾನ ಆಗಿರ್ಬೋದು, ಪ್ರತಿಯೊಂದು ಕಡೆನೂ ಇದೇ ಸಮಸ್ಯೆ ಆಗ್ತಿರೋದು. ಅಲ್ಲಿ ಜನಗಳೆಲ್ಲ ಎಲ್ಲಿ ಹೋಗ್ಬೇಕು, ಏನು ಮಾಡೋದು ಗೊತ್ತಿಲ್ಲ. ITI ಕಾಲೇಜು ಸಂತ್ರಸ್ತರಿಗೆ ಅಂತ ಮಾಡಿದ್ದಾರೆ. 100ರಿಂದ 150 ಜನ ಮಾತ್ರ ಇರ್ಬೋದು. ಮಿಕ್ಕಿದಂಥ ಜನಗಳು ಎಲ್ಲಿ ಹೋಗ್ಬೇಕು, ಎಲ್ಲಿರಬೇಕು, ಮನೆಗಳು ನೋಡ್ಕೊಳ್ರಿ ಅಂತ ನಿನ್ನೆಯಿಂದ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಮನೆಗಳು ಕೊಡೋಕೆ ಯಾರು ತಯಾರಿದ್ದಾರೆ? ಇಲ್ಲಿರೋ ಮನೆಗಳು ಎಲ್ಲಿ ಖಾಲಿ ಇದ್ದಾವೆ? ಇದನ್ನೆಲ್ಲ ನಾವು ಯಾರಿಗೆ ಹೋಗಿ ಕೇಳಬೇಕು? ಟೈಮ್ ಇದ್ದಾಗ ಮಾಡ್ರಿ ಅಂತ ಬಡ್ಕೊಂಡ್ರೆ ಇವ್ರು ಯಾರು ತಲೆ ಕೆಡಿಸ್ಕೊಳಲ್ಲ. ಒಂದೇ ಸರಿ ಕುತ್ತಿಗೆ ತಗೊಂಬಂದಿಟ್ಟು ಇವಾಗ ಅಲ್ಕ ಮನೆ ನೋಡ್ಕೊಂಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ ಅಂದ್ರೆ ಎಲ್ಲಿಗೆ ಹೋಗಿ ಯಾರಿಗೆ ಕೇಳ್ಬೇಕು ನಾವೀಗ? ಏನಾದ್ರೂ ಕಾನೂನು ರೀತಿ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಆಗಿರೋ ಪ್ರತಿಯೊಂದು ಕಡೆಯಿಂದ ಉಗ್ರವಾದ ಹೋರಾಟ ಅಧಿಕಾರಿಗಳ ವಿರುದ್ಧ ಮಾಡಬೇಕಾಗುತ್ತೆ. ನೀರೆಲ್ಲ ಮನೆಗೆ ಏನ್ ಮಾಡಿರ್ಬೇಕು ಬೇಡ, ಸಾಯ್ಬೇಕಾ? ಯಾರು ಸಾಯ್ತೀವಿ ನಾವು ಎಲ್ಲ ಸಾಯ್ತೀವಿ. ಮನೆ ಕಟ್ಕೊಂಡಿದ್ದೀವಲ್ಲ, ಸಾಯ್ತೀವಿ. ಇನ್ನೇನು ನೀವೆಲ್ಲ ಚೆನ್ನಾಗಿರಿ, ನಾವು ಹೋಗ್ತೀವಿ ಅಷ್ಟೇ. ನಮ್ದು ಇನ್ನೇನು ಮಾಡೋರು ಕಟ್ಕೊಂಡಿದ್ವಿ ಮನೆ, ಏನ್ ಮಾಡೋಕ್ಕಾಗ? ಮನೆ ಪ್ರಾಬ್ಲಮ್ ಯಾರು ಬಂದು ಏನು ಸಾಲ್ವೆ ಮಾಡಲ್ಲ. ಒಬ್ರು MLA ಬರಲ್ಲ, ಯಾರು ಬರಲ್ಲ, ಕೌನ್ಸಿಲರು ಬರಲ್ಲ, ಯಾರು ಬರಲ್ಲ. ಇಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗ್ತೈತೆ. ಭಾಳ ಇರಕ್ಕೆ ಆಗ್ತಿಲ್ಲ. ಇಲ್ಲಿ ಬಂದು ರಾತ್ರಿ ಹೇಳೋಗಿದ್ದಾರೆ ಅವ್ರು, ಇಂಜಿನಿಯರ್ ಬಂದು ಅವರು ಸೇಫ್ಟಿಯಾಗಿ ನೋಡ್ಕೊಳ್ರಿ, ನೀವು ಕೆಳಗಡೆ ಮನೆ ಇರೋದು. ಈಗ ನೈಟ್ ಎಲ್ಲ ನಿದ್ದೆ ಆಗಿಲ್ಲ. ನಾವು ಒಳಗಡೆ ನೀರು ಬಂದ್ರೆ ಏನ್ ಮಾಡ್ಬೇಕಂತ ಹೇಳಿ ಒಂದು ಜವಾಬ್ದಾರಿ ಏನು ನೋಡ್ಕೊಳೋದು ಇಲ್ಲ, ಏನು ಮಾಡೋದು ಇಲ್ಲ. ಈಗ ಒಂಥರ ಕುತ್ತಿ ಬಂದಂಗೆ ಆಗ್ಬಿಟ್ಟೈತೆ. ಸಿಎಂ ಲೇಔಟ್ ಅಲ್ಲಿ ನಾವು ಇರ್ಬೇಕಾ ಬೇಡವಾ? ಇಲ್ಲಿ ಮಾರಿಕಣ್ಮೆ ಕೋಡಿ ಬಿದ್ದಾಗಿಂದ ನಮ್ಗೆ
3 ವರ್ಷದಿಂದ ಇದೇ ತರ ತೊಂದರೆ ಆಗ್ತಿದೆ. ಜನಗಳ ಮನೆಗೆಲ್ಲ ನೀರು ಹೋಗಿ 3 ವರ್ಷದಿಂದ ಇದು ತೊಂದರೆ ಆಗ್ತಾನೆ ಇದೆ. ಎಲ್ಲರ ಮನೆಗೂ ನೀರು ಬರ್ತಾ ಇದೆ. ಯಾರು ವ್ಯವಹಾರ ಮಾಡಕ್ ಆಗ್ತಾ ಇಲ್ಲ, ಇಲ್ಲಿ ಇರಕ್ ಆಗ್ತಾ ಇಲ್ಲ. ನಮ್ಗೆ ಬರ್ತಾರೆ, ಹೇಳಿದ್ರೆ ಒಂದ್ ಮಾತು, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ನಗರಸಭೆ ಅಧ್ಯಕ್ಷರಿಗೂ ಹೇಳ್ತಾ ಇದೀವಿ, ಈ ಕೌನ್ಸಿಲರ್ಗೂ ಹೇಳ್ತಾ ಇದೀವಿ, MLA ಅವ್ರಿಗೂ ಸಮೇತ ಹೇಳ್ತಾ ಇದೀವಿ. ಅವರು ನಂಬಿ ನಾವು ಇವತ್ತೆಲ್ಲ ಜನಗಳು ವೋಟ್ ಹಾಕಿದ್ರೆ ನಮ್ಗೆ ಈ ತರ ಎಲ್ಲ ಮಾಡೋದು ತೊಂದರೆ ಕೊಡ್ತಾ ಇದಾರಲ್ಲ, ಅವ್ರಿಗೆ ಇನ್ಯಾಕೆ ನಾವು BJP ವೋಟ್ ಹಾಕ್ಬೇಕು, ಯಾಕೆ ಅವರಿಗೆ ಸಪೋರ್ಟ್ ಮಾಡಬೇಕು? ನಮಗೆ ಇದು ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಈ ವ್ಯವಸ್ಥೆ ಮಾಡಿಲ್ಲ ಅಂತಂದ್ರೆ ನಾವೆಲ್ಲರೂ ಇದು ಮಾಡಬೇಕಾಗುತ್ತೆ.